ನಿನ್ನೆ ನಾವು ಇದನ್ನು ಹೊಲ್ಕೊಂಡಿದ್ದೇವೆ. ಇದಕ್ಕೆ ನಾವು ಈ ಪಟ್ಟಿ 4 ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೇನಲ್ಲ, ಇದನ್ನು ಈಗ ಈ ಮೇಲೆ ಸೈಡದನ್ನು ಇಲ್ಲಿಗಿಟ್ಟು, ಅಂದರೆ ನೋಡಿ ಇದರಲ್ಲಿ ಈಚೆ ಸೈಡ್ 2 ಪಟ್ಟಿ ಉಂಟು, ಈಚೆ ಸೈಡ್ 2 ಪಟ್ಟಿ ಉಂಟು. ಈಗ ಇದನ್ನು 2 ಪಟ್ಟಿನ ಹೀಗೆ ಹಿಡಿದು ನಾವು ಇದಕ್ಕೆ ಹೊಲ್ಕೊಳ್ಬೇಕು. ಒಂದು 1/4 ಇಂಚಷ್ಟು ನಾವು ಹೀಗೆ ಬಿಟ್ಟು 1/4 ಇಂಚ್ ಅಷ್ಟಿಟ್ಟು ಹೊಲಿಬೇಕು. ನೋಡಿ ಇದಕ್ಕೆ ಒಂದೊಂದು ಸ್ಟಿಚ್ ಹಾಕೋದಲ್ಲ, 2 ಸ್ಟಿಚ್ ಹಾಕಬೇಕು. ಯಾಕಂದರೆ ಅದು ಬಿಡ್ತದಲ್ಲ, ಮತ್ತು ಅದಕ್ಕೆ ಅದು ಸ್ವಲ್ಪ ಗಟ್ಟಿ ಹಾಕಬೇಕಾದ್ರೆ ನಾವು 2 ಸ್ಟಿಚ್ ಹಾಕಬೇಕಾಗ್ತದೆ. ಹೀಗೆ ನೋಡಿ 2 ಸ್ಟಿಚ್ ಹಾಕ್ತಿದ್ದೇನೆ. ಆಮೇಲೆ ನೋಡಿ ಈ ರೀತಿ ಈಗ ನೋಡಿ ಇದು ಮೇಲೆ ಸೈಡಿಂದ ನಾವು ಆಚೆ ಸೈಡ್ ಹೊಲಿಗೆ ಉಂಟಲ್ಲ, ಈಗ ಒಳಗಿಂದ ಸಪೂರ ಹೀಗೆ ಮಡಚ್ಕೊಳ್ಬೇಕಾಗ್ತದೆ. ನಾವು ಸಪೂರ ಫೋಲ್ಡ್ ಮಾಡ್ಕೊಂಡು ನೋಡಿ ಈಚೆ ಸೈಡ್ ಉಂಟಲ್ಲ, ಇದನ್ನು ನೋಡಿ ಕರೆಕ್ಟ್ ಹಿಡಿದು ನಾವು ಒಳಗೆ ಬಟ್ಟೆಗೆ ತಾಗಬಾರ್ದು. ನಾವು ಸ್ಟಿಚ್ ಹಾಕುವಾಗ ಹಾಗೆ ಅದನ್ನು ಚೆನ್ನಾಗಿ ಹಿಡಿದು ಒಳಗಿನ ಬಟ್ಟೆಗೆ ತಾಗದ ಹಾಗೆ ನಾವು ಇನ್ನೊಮ್ಮೆ ಸ್ಟಿಚ್ ಹಾಕ್ಕೊಳ್ಬೇಕು. ಅದೇ ಸ್ಟಿಚ್ಚಿನಲ್ಲಿ ಸ್ಟಿಚ್ ಹಾಕಿಕೊಂಡು ಆಯಿತು. ಆಗ ನಾವು ಆಚೆ ಸೈಡ್ ಹೊಲಿದಿದ್ದೇವಲ್ಲ, ಹಾಗೆ ನಾವು ಇದಕ್ಕೇನು ಹಾಗೆ 2 ಸ್ಟಿಚ್ ಹಾಕಬೇಕು. 2 ಸ್ಟಿಚ್ ಹಾಕಬೇಕು. ಹೊಲಿದಿದ್ದೇವಲ್ಲ, ಇದನ್ನು ನೋಡಿ ಒಳಗಿಂದ ಹೀಗೆ ಎಳಿಬೇಕು. ಅದನ್ನು ಇದು ಮಾತ್ರ ನಮಗೆ ತಲೆಗೆ ಬೇಗ ಹೋಗುವುದಿಲ್ಲ. ಗೊತ್ತಾಗದಿದ್ದರೆ ನಾವು ಒಳಗೆ ಹೀಗೆ ಸ್ಟಿಚ್ ಮಾಡಿ ಹೊಲಿಬೋದು, ಹೀಗೇ ಹೊಲಿಬೇಕಾಗಿಲ್ಲ. ಇದು ಸ್ವಲ್ಪ ಜಾಸ್ತಿ ಗೊತ್ತಿರುವವರು ಮಾತ್ರ ಈ ರೀತಿ ಹೊಲಿತಾರೆ. ಒಂದು ಸಲ ನಾವು ಪರ್ಫೆಕ್ಟ್ ಅಂತ ಅನಿಸಿದರೆ, ಈಗ 4 ಪಟ್ಟಿ ಇಟ್ಕೊಂಡ್ರೆ ಅದನ್ನು ನಾವು 2 ಪಟ್ಟಿನ ಆಚೆ ಮಾಡಿ ಹೊಲಿಬೋದು. 2 ಇಟ್ಕೊಂಡ್ರೆ ಒಂದನ್ನು ಈಚೆ ಮಾಡಿ ಒಂದನ್ನು ಆಚೆ ಮಾಡಿ ಇಟ್ಕೊಳ್ಬೋದು. 3 ಇಟ್ಕೊಂಡ್ರೆ ಒಂದು ಸೈಡ್ 2 ಒಂದು ಸೈಡ್ 1 ಇಟ್ಕೊಂಡು ಮಾಡ್ಬೋದು ನಾವು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ ಇದಾಯಿತು. ಇನ್ನು ತೋಳದು ಬಟ್ಟೆನ ನಾವು ಕೂತ್ಕೊಳ್ಳಿಸ್ಬೇಕು. ತೋಳಿನ ಬಟ್ಟೆ ಹಾಗೆ ನಾವು 2 ಪೀಸ್ ಇದು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ಈಗ ಇದು ನಮಗೆ ಉಲ್ಟಾಗಬೇಕಲ್ಲ, ಮತ್ತೆ ಅದಕ್ಕೆ ಹೀಗೆ ನಾವು ಮಚ್ಚ ಹಾಕ್ಕೊಳ್ಬೇಕು. ಬಟ್ಟೆನ ಮಚ್ಚ ಹಾಕ್ಕೊಂಡು 1/4 ಇಂಚ್ ಬಿಟ್ಟು ನಾವು ಹೊಲಿಗೆ ಹಾಕ್ಕೊಳ್ಬೇಕು. ಆಗ ನಮಗೆ ಅದನ್ನು ಮಚ್ಚಿ ಇನ್ನೊಮ್ಮೆ ಸರಿ ಮಾಡುವಾಗ ಕರೆಕ್ಟಾಗಿ ಬರ್ತದೆ. ಹಾಗೆ ಈಗ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಸಾಕಾಗ್ತದೆ. ಮತ್ತು ನೋಡಿ ಬೆರಳಲ್ಲಿ ಈ ರೀತಿ ಮಾಡ್ಕೊಳ್ಬೇಕು, ಅದು ಪರ್ಫೆಕ್ಟಾಗಿ ಬರ್ತದೆ. ಮತ್ತು ಅದನ್ನು ಉಲ್ಟಾ ಮಾಡಿ ಇನ್ನೊಂದು ಸ್ಟಿಚ್ ಹಾಕಲಿಕ್ಕೆ ನೋಡಿ ಈ ರೀತಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ಈಗ ವಿಡಿಯೋ ಮಾಡ್ತಿರುವವರಿಗೆ ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಲಿಂಕ್ ಕಳಿಸಬೇಕು ಅವರಿಗೆಲ್ಲ ಲಿಂಕ್ ಕಳಿಸಿ, ನಿಮಗೆ ಪರಿಚಯ ಇದ್ದವರಿಗೆ ಹಾಗೆ ಸಪೋರ್ಟ್ ಮಾಡಿ.
ವಿಡಿಯೋ ಹೇಗೆ ಆಗ್ತದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕು. ಚೆಂದ ಆಗಲಿಲ್ಲದ್ರೆ ಚೆಂದ ಆಗಲಿಲ್ಲ ಅಂತ ತಿಳಿಸಿ, ಚೆಂದ ಆದರೆ ಚೆಂದ ಆಗಿದೆ ಅಂತ ತಿಳಿಸಿ. ಹಾಗೆ ನೀವು ನನಗೆ ಸಪೋರ್ಟ್ ಮಾಡಬೇಕು, ಇಲ್ಲದಿದ್ದರೆ ನಮಗೆ ಗೊತ್ತಾಗೋದಿಲ್ಲ. ನಾವು ನಮಗೆ ಇಷ್ಟ ಬಂದಂತೆ ಹಾಕ್ತಾ ಹೋಗ್ತೇವೆ, ಯಾರಿಗೆ ಯಾವುದು ಇಷ್ಟ ಆಗ್ತದೆ ಅಂತ ಗೊತ್ತಾಗೋದಿಲ್ಲಲ್ಲ. ಹಾಗೆ ಗೊತ್ತಿಲ್ಲದಿದ್ದವರೆಲ್ಲ ಕಲೀಲಿ ಅನ್ನೋದು ನನ್ನದು ಉದ್ದೇಶ. ಹಾಗೆ ನನಗೆ ಕೂಡ ಅಷ್ಟೇನು ಗೊತ್ತಿದ್ದು ಮಾಡಿದ್ದಲ್ಲ, ಆದರೂ ನಾನು ಮಾಡಿದ್ದೇನೆ, ಮಾಡ್ತಾ ಇದ್ದೇನೆ. ಹಾಗೆ ಆಗಬೇಕು ಅನ್ನೋದು ನನ್ನದೊಂದು ಇಷ್ಟ. ನಾನೀಗ ಬೇರೆ ಬೇರೆ ಥರದ ವೀಡಿಯೋ ಹಾಕ್ತಾ ಇದ್ದೇನೆ. ಹೊಲಿಯೋದು ತೋರಿಸಿದೆ, ಹಾಗೆ ದೇವಸ್ಥಾನಗಳನ್ನು ತೋರಿಸಿದೆ, ಹಾಗೆ ಅಡಿಗೆ ಮಾಡೋದನ್ನ ತೋರಿಸ್ತಾ ಇದ್ದೇನೆ. ನಿಮಗೆ ಯಾವುದು ಇಷ್ಟ ಆಗ್ತದೆ ಅಂತ ತಿಳಿಸಿ ಕಮೆಂಟ್ ಮೂಲಕ, ಆಗ ನನಗೆ ಗೊತ್ತಾಗ್ತದೆ ಯಾವುದು ಮಾಡಬೇಕು ಅಂತ. ನೋಡಿ, ತೋಳಿನ ಬಟ್ಟೆಯನ್ನು ನಾವು ಮಡಚಿ ಹೊಲಿದಾದ್ಮೇಲೆ ನಾವು ಮತ್ತೆ ನೋಡಬೇಕಾಗ್ತದೆ. ಮತ್ತೆ ನಾವು ಅದನ್ನು ಕಟ್ ಮಾಡಬೇಕಾಗ್ತದೆ ಉಳಿದದನ್ನು. ಈಗ ಜಾಸ್ತಿ ಇದ್ದದನ್ನ ಅಳತೆ ಮಾಡಿದ್ದೀವಲ್ಲ, ಅದಕ್ಕಿಂತ ಜಾಸ್ತಿ ಇದ್ದದನ್ನು ಕಟ್ ಮಾಡಿ ತೆಗಿಯೋಣ. ಕಟ್ ಮಾಡಿ ತೆಗೆದಾದ್ಮೇಲೆ ಮತ್ತೆ ನಮಗೆ ಹೊಲಿಲಿಕ್ಕೆ ಸುಲಭ ಆಗ್ತದೆ. ಅಂದರೆ ಎಷ್ಟು ಬಟ್ಟೆ ಬೇಕು ಅಷ್ಟೇ ಇಟ್ಕೊಳ್ಬೇಕಲ್ಲ, ಜಾಸ್ತಿ ಇಟ್ಕೊಂಡ್ರೆ ಆಗೋದಿಲ್ಲ ಅಲ್ಲ. ನೋಡಿ, ಹೀಗೆ ಕಟ್ ಮಾಡ್ಕೊಳ್ತಿದ್ದೇನೆ. ಈಗ ತೋಳು ಎಷ್ಟು ಉದ್ದ ಬೇಕು ಎಂತಂತ ನಾವು ಅಳತೆ ಮಾಡ್ಕೊಳ್ಬೇಕಾಗ್ತದೆ. ತೋಳು ಉದ್ದ ಒಬ್ಬೊಬ್ಬರಿಗೆ 11 ಇಂಚು ಬೇಕಾಗ್ತದೆ, ಒಬ್ಬೊಬ್ಬರಿಗೆ 10 ಇಂಚು ಬೇಕಾಗ್ತದೆ, ಒಬ್ಬೊಬ್ಬರಿಗೆ 9 ಇಂಚು ಬೇಕಾಗ್ತದೆ. ಹಾಗೆ ಇದು ನನ್ನದೇ ಬಟ್ಟೆ ಅಲ್ವಾ, ಇದು ನನಗೊಂದು ಸಾಧಾರಣ 9 ಇಂಚು ಇದ್ದರೆ ಸಾಕಾಗ್ತದೆ. ಹಾಗೆ ಅದನ್ನು ನೋಡಿ ನಾವು ಅಳತೆ ಮಾಡಿ ಇನ್ನು ಕೂತ್ಕೊಳಿಸಬೇಕಾಗ್ತದೆ. ಈಗ ತೋಳನ್ನು ಕೂತ್ಕೊಳ್ಳಿಸುವ. ಹೀಗೆ ನೋಡಿ, ಚೆನ್ನಾಗಿ ಅದನ್ನು ಫಸ್ಟಿಗೆ ಇಟ್ಕೊಳ್ಬೇಕು. 1/4 ಇಂಚಿಗೆ ನಾವು ಸ್ಟಿಚ್ ಹಾಕಬೇಕು. ಅಂದರೆ ನಮಗೆಂತಂದರೆ ನಾವೊಂದು ಕಾಲು ಇಂಚು ಇಡಬೇಕಾಗ್ತದೆ, ಮತ್ತು ಅದಕ್ಕೆ ಇನ್ನೊಂದು ಸ್ಟಿಚ್ ಹಾಕಬೇಕಾಗ್ತದೆ. ಎರಡೆರಡು ಸ್ಟಿಚ್ ಎಲ್ಲ ಅಲ್ಲಿಗೆ ಹಾಕಲೇಬೇಕು, ಯಾಕಂದರೆ ಅದು ಮತ್ತೆ ಇಲ್ಲದಿದ್ದರೆ ಗಟ್ಟಿ ನಿಲ್ಲುವುದಿಲ್ಲ. ಒಂದೊಂದು ನೂಲು ಕೂಡ ಕುಂಬಿರ್ತದೆ, ಅಲ್ಲದಿದ್ದರೂ ಕೂಡ 2 ಸ್ಟಿಚ್ ಹಾಕಲೇಬೇಕು. ಈಗ ತೋಳನ್ನು ಹೀಗೆ ಕೂತ್ಕೊಳಿಸಬೇಕು. ಒಂದು ತೋಳು ಆದಮೇಲೆ ಇನ್ನೊಂದು ತೋಳು, ಹಾಗೆ 2 ತೋಳುಗಳನ್ನು ಕೂತ್ಕೊಳಿಸಿ ಆದಮೇಲೆ ಅದಕ್ಕೆ 2 ಸ್ಟಿಚ್ ಹಾಕಬೇಕು. ಆದ ನಂತರ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಅದನ್ನು ಹೊಲಿಬೇಕು. ಹೊಲಿದಾದ್ಮೇಲೆ ಇನ್ನು ಇದಕ್ಕೆ ಇದನ್ನು ಕೈ ಹೊಲಿಗೆ ಮಾಡಬೇಕು ನಾವು. ನೋಡಿ ಈ ರೀತಿ, ಅದು ಬ್ಯಾಕ್ ಸೈಡ್ ನಾವು ಹೇಳಿದನಲ್ಲ ಲಾಸ್ಟಿಗೆ ಹೊಲಿಯೋದು ಅಂತ, ಹಾಗೆ ಇದು ಬ್ಯಾಕ್ ಸೈಡ್ ನಾವು ಕೈಯಲ್ಲಿ. ಈಗ ನೋಡಿ, ಕೈ ಹೊಲಿಗೆ ಹಾಕ್ತಾ ಇದ್ದೇನೆ. ಕೈ ಹೊಲಿಗೆ ಅದು ನಾವು ಕೈಯಲ್ಲೇ ಹಾಕಬೇಕಾಗ್ತದೆ, ಅಂದರೆ ಅದು ಅಷ್ಟು ಚೆಂದ ಕಾಣೋದಿಲ್ಲ ಇಲ್ಲದ್ರೆ. ಇದು ಜರಿ ಸೀರೆ ಅಲ್ವಾ, ಅದಕ್ಕೆ ನಾವು ಹಾಗೆ ಇದರಲ್ಲಿ ಕೈಯಲ್ಲೇ ಹೊಲಿಗೆ ಹಾಕಬೇಕಾಗ್ತದೆ. ಹಾಗೆ ಕೈ ಹೊಲಿಗೆ ಹಾಕಿ ಈಗ ಆಯಿತು. ಈಗ ನೋಡಿ, ಇನ್ನು ನಾವೀಗ ಈ ತೋಳನ್ನು ಕೂತ್ಕೊಳ್ಳಿಸಿದ್ದೇವೆ. ಈಗ ತೋಳು ಇದಕ್ಕೆ ಹೊಲಿದಾಗಿದೆ, ಚೆನ್ನಾಗಿ ಹೊಲಿದಾಗ ಇದನ್ನು ನಾವು ಹೇಗೆ ಇನ್ನು ಜಾಯಿಂಟ್ ಮಾಡಬೇಕು, ಹೇಗೆ ಇದನ್ನು ನಾವು ಹೊಲಿಬೇಕಂದ್ರೆ ನೋಡಿ, ಕೈಯನ್ನು ಹೀಗೆ ಹಿಡಿದು ನೋಡಬೇಕು. ಇಲ್ಲಿ ಈಗ ಮತ್ತು ಇಲ್ಲಿ ಈ ಸೊಂಟದ್ದು ಇದು ಪಟ್ಟಿ ಉಂಟಲ್ಲ, ಇದು ಹೆಚ್ಚು ಕಡಿಮೆ ಬರಬಾರ್ದು. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಉಂಟಲ್ಲ, ಈಗ ಇದನ್ನು ನಾವು ಏನು ಮಾಡಬೇಕಂದ್ರೆ ಸರಿ ಬರುವ ಹಾಗೆ, ಇಲ್ಲಿ ನಾವು ಈಗ ಸ್ಟಿಚ್ ಹಾಕಿದ್ದೇವಲ್ಲ ಅದು ಆಗ್ತದೆ. ನಾವು ಗೊತ್ತಿಲ್ಲದೆ ಹೊಲಿಯುವವ್ರದ್ದು ಆಗ್ತದೆ, ಗೊತ್ತಿದ್ದು ಹೊಲಿಯುವವ್ರದ್ದು ಕೂಡ ಒಮ್ಮೆ ಹಾಗೆ ಹೆಚ್ಚು ಕಡಿಮೆ ಆಗ್ತದೆ. ಆಗ ನಾವು ಇಲ್ಲಿ ಅಳತೆ ಹಿಡಿದು ನೋಡಬೇಕು. ಈಗ ನೋಡಿ, ಒಮ್ಮೆ ಹೊಲಿದಿದ್ದೇವಲ್ಲ ಇಲ್ಲಿ ನೋಡಿ, ಇಲ್ಲಿ ಮಿಷಿನ್ ಹಾಕಬೇಕು ನಾವು. ಈಗ ನೋಡಿ, ಸರಿ ಆಯ್ತಿದ್ದು. ಈಗ ಈಚೆದ್ದು ನೋಡಬೇಕು ಹಾಗೆ.
ಈಗ ನೋಡಿ ಇದು ಕರೆಕ್ಟ್ ಉಂಟು. ಈಗ ಇದನ್ನು ಅಳತೆ ತೆಗೆದು ಹೊಲಿಗೆ ಹಾಕೋದು. ಫಸ್ಟಿಗೆ ಅಳತೆ ತೆಗಿಬೇಕಾಗಿಲ್ಲ, ಯಾಕಂದರೆ ಫಸ್ಟಿಗೆ ನಮಗೆ ಅದು ಅಳತೆ ಗೊತ್ತಾಗೋದಿಲ್ಲ. ಹಾಗೆ ಹೊಲಿಗೆ ಹಾಕುವ. ಈಗ ಜಾಯಿಂಟ್ ಕೊಟ್ಟಾಯಿತು. ಈಗ ಇನ್ನು ಮತ್ತೆ ಅಳತೆ ಮಾಡಿ ನಾವು ಎಷ್ಟು ಬೇಕಷ್ಟು ನೋಡುವ. ಈಗ ಇದಕ್ಕೆ ಪಟ್ಟಿ ಕೂತ್ಕೊಳಿಸಬೇಕು. ಬ್ಲೌಸ್ಗಿಂತ 1/4 ಇಂಚು ಈಚೆ ಬಿಟ್ಟು ಬಟ್ಟೆನ ನಾವು ಹೊಲಿಗೆ ಹಾಕ್ಕೊಳ್ಬೇಕು. ಯಾಕಂದರೆ ಅದು ಮಡಚುವಾಗ ನಮಗೆ ಒಳಗೆ ನಿಲ್ತದೆ, ಅದಕ್ಕೆ ಸ್ವಲ್ಪ ದಪ್ಪ ಬರಬೇಕಲ್ಲ, ಅದಕ್ಕೆ. ಮತ್ತು ಉದ್ದ ಇದ್ದದನ್ನ ಫೋಲ್ಡ್ ಮಾಡಲಿಕ್ಕೆ ಸ್ವಲ್ಪ ಸಾಧಾರಣ 1-1.5 ಇಂಚಷ್ಟು ಬಿಟ್ಟು ಕೆಳಗೆದ್ದು ಬಟ್ಟೆ ಮತ್ತು ಮೇಲೆದು ಬಟ್ಟೆನ ಕಟ್ ಮಾಡಿ ತೆಗಿಯೋದು. ಮತ್ತು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನಾವು ಕಟ್ ಮಾಡಿ ತೆಗಿಬೇಕು. ಇದು ಪಟ್ಟಿ ಯಾಕೆ ಕೂತ್ಕೊಳಿಸೋದಂದರೆ, ನಮಗೆ ಉಕ್ಸ್ ಹಾಕಬೇಕಲ್ಲ, ಉಕ್ಸ್ ಹಾಕಲಿಕ್ಕೆ ಹಗ್ಗ ಒಂದು ಹಾಕ್ಲಿಕ್ಕೆ ಉಂಟು. 4-5 ಹಗ್ಗ ಬರ್ತದೆ ಜಾಸ್ತಿಯಾಗಿ ಉಕ್ಸು ಸಿಕ್ಕಿಸಲಿಕ್ಕೆ. ಅದು ಹಾಕಲಿಕ್ಕೋಸ್ಕರ ನಾವು ಅದನ್ನು ಆಚೆ ಸೈಡ್ ಬಟ್ಟೆ ಕೂತ್ಕೊಳಿಸೋದು. ಈಗ ನೋಡಿ, ಇದು ಎಕ್ಸ್ಟ್ರಾ ಬಟ್ಟೆ, ಇದನ್ನು ಕಟ್ ಮಾಡಿ ತೆಗೆಯುವ. ಇದು ಮತ್ತೊಂದು ಸೈಡಿಗೆ ಮತ್ತೆ ಹಾಕಲಿಕ್ಕೆ ಬೇಕಾಗ್ತದೆ ನಮಗೆ. ಹಾಗೆ ನೋಡಿ, ಇಲ್ಲಿ ಕಟ್ ಮಾಡ್ತಿದ್ದೇನೆ. ಹೀಗೆ ಕಟ್ ಮಾಡಿ ತೆಗಿಬೇಕೆಲ್ಲ. ತೆಗ್ದಾಯ್ತಲ್ಲ. ಈಗ ಅದನ್ನು ಒಳಗೆ ಫೋಲ್ಡ್ ಮಾಡಿ ನಾವು ಮಡಚಿ ಹೊಲಿಬೇಕಾಗ್ತದೆ. ಮೇಲೆ ಸೈಡ್ ಕೆಳ ಸೈಡ್ ಮಡಚಿ ಅದು ಯಾಕಂದರೆ ಅದು ಸ್ವಲ್ಪ ದಪ್ಪ ಬೇಕಾಗ್ತದೆ, ಗಟ್ಟಿ ಬೇಕಲ್ಲ ಅದು ಹಗ್ಗ ಹಾಕಲಿಕ್ಕೆ. ಈಗ ಅದನ್ನು ಹೊಲಿಯುವ. ಹೀಗೆ ಅದು ಅಳತೆ ತೆಗೆದು ಮಾರ್ಕ್ ಮಾಡಿಕೊಂಡು ಬಟನ್ ಹಾಕ್ಬೋದು. ಇಲ್ಲದಿದ್ದರೆ ಹಾಗೇನೂ ಹಾಕ್ಲಿಕ್ಕೆ ಆಗ್ತದೆ, ಹೇಗೆ ಬೇಕು ಹಾಗೆ. ಕಾಲು ಇಂಚಷ್ಟು ಇಟ್ಕೊಂಡು ನಾವು ಸ್ಟಿಚ್ ಹಾಕಬೇಕು. ಇದು ನಾವು ಹೀಗೆ ಹೊಲಿಗೆ ಹಾಕ್ತೇವಲ್ಲ, ಇದು ಹೊಲಿಗೆ ಹಾಕಿದಲ್ಲಿಂದನೇ ನಾವು ಒಳಗೆ ಮಡಚಲಿಕ್ಕೆ. ಅದಂದರೆ ಬಟನ್ ಹಾಕೋ ಸೈಡ್ ಹಾಗೆ ಹಾಕ್ಕೊಳ್ಳೋದು ನಾವು. ಅದು ಸ್ವಲ್ಪ ಹಾಗೆ ಗಟ್ಟಿ ಇರಬೇಕಾಗ್ತದೆ. ಹಾಗೆ ಅದಂದರೆ ಲೈನಿಂಗ್ ಪೀಸ್ ಕೂಡ ಕೂತ್ಕೊಳಿಸಿದ್ರೆ ಸಾಕಾಗ್ತದೆ. ಅದಕ್ಕೆ ನಾನು ಈಗ ಲೈನಿಂಗ್ ಪೀಸ್ ಮಾತ್ರ ಹಾಕ್ಕೊಳ್ತಿದ್ದೇನೆ. ಇಲ್ಲದಿದ್ದರೆ ಬ್ಲೌಸ್ ಬಟ್ಟೆ ಹಾಕಿದರೆ ಅದು ಸ್ವಲ್ಪ ನೂಲು ಎಳ್ದಾಗೆ ಆಗ್ತದಲ್ಲ, ಹೀಗೇನೆ ಹಾಕಿದರೆ ಚೆಂದ ಆಗ್ತದೆ. ಒಂದು 1/4 ಇಂಚು 1/2 ಇಂಚಷ್ಟು ಬಟ್ಟೆನ ಇಟ್ಟು ನಾವು ಹೊಲಿಗೆ ಹಾಕಿದರೆ ಅದನ್ನು ಒಳ ಸೈಡಿಗೆ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಮತ್ತು ನಾವು ಅಲ್ಲಿಗೆ 5 ಬಟನ್ ಲೈನಲ್ಲಿ ಆಚೆ ಸೈಡಲ್ಲಿ ನೂಲು ಹಾಕ್ಲಿಕ್ಕೆ ಇಡ್ತೇವಲ್ಲ, ಈಚೆ ಸೈಡಲ್ಲಿ ಬಟನ್ ಹಾಕಿದರೆ ಆಯಿತು. ಈಗ ನಾವು ಅಳತೆದ್ದು ಬ್ಲೌಸ್ ಎಷ್ಟು ಉದ್ದ ಉಂಟು ಅಂತ ನೋಡ್ಕೊಳ್ಬೇಕು. ಯಾಕಂದರೆ ಆ ಬ್ಲೌಸನ್ನು ಅಷ್ಟೇ ಉದ್ದ ಇಡಬೇಕಲ್ಲ, ಹಾಗೆ ಅಳತೆ ತೆಗೆದು ನೋಡಿ. ಮತ್ತು ಅದರಷ್ಟೇ ನಾವು ಈಗ ಹೊಲಿದ ಬಟ್ಟೆಯನ್ನು ಕೂಡ ಅಷ್ಟೇ ಇಟ್ಕೊಳ್ಬೇಕಾಗ್ತದೆ. ತೋಳನ್ನು ಕೂಡ ನಾವು ಅಳತೆ ತೆಗಿಬೇಕಾಗ್ತದೆ. ಅದು ಫಸ್ಟದ್ದು ಅಳತೆದ್ದಿದ್ದದ್ದು ಗಿಡ್ಡದ್ದು. ಈಗ ಉದ್ದಕ್ಕೆ ಎಷ್ಟು ಬೇಕಾಗ್ತದೆ ಎಂತಂತ ನೋಡಿ ಅಳತೆ ತೆಗೆದು ನಾವು ಅದನ್ನು ಸ್ಟಿಚ್ ಹಾಕಬೇಕಾಗ್ತದೆ. ನೋಡಿ, ಅಳತೆ ಮಾಡ್ತಾ ಇದ್ದೇನೆ. ಹಾಗೆ ನೀವು ಈಗ ಅಳತೆ ಮಾಡಿ ಆಯಿತು. ಹಾಗೆ ಅದಕ್ಕೆ ಸ್ಟಿಚ್ ಹಾಕೋಣ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಗೆ ಸ್ಟಿಚ್ ಹಾಕೋಣ.
ಈಗ ಹೊಲಿಗೆ ಎಲ್ಲ ಹಾಗೆ 3-4 ಹೊಲಿಗೆ ಹಾಕಬೇಕಾಗ್ತದೆ. ಹೊಲಿಗೆ ಹಾಕಿ ಆಯಿತು. ಈಗ ಅಳತೆದ್ದು ಬ್ಲೌಸ್ ಮತ್ತು ಇದನ್ನು ಒಟ್ಟಿಗೆ ಹಿಡಿದು ನಾವು ಹೇಗೂ ಅಳತೆ ತೆಗೆದಿದ್ದೇವೆ, ಆದರೂ ಕರೆಕ್ಟ್ ನಮಗೆ ನೋಡಲಿಕ್ಕೆ ಹಿಡಿಬೋದು. ಒಂದು ಬ್ಲೌಸನ್ನು ಮತ್ತೊಂದು ಬ್ಲೌಸಿಗೆ ಟ್ಯಾಲಿ ಮಾಡಿ ಹಿಡಿದ್ರೆ, ಕರೆಕ್ಟ್ ಮಾಡಿ ಹಿಡಿದ್ರೆ ಕರೆಕ್ಟ್ ಉಂಟಂದ್ರೆ ನಮಗೆ ಗೊತ್ತಾಗ್ತದೆ. ನೋಡಿ, ಇದು ಕರೆಕ್ಟ್ ಆಯಿತು, ಸರಿಯಾಗಿದೆ. ನಾವು ಒಳಗೆ ಬಿಟ್ಟಿದ್ದೇವಲ್ಲ ನೋಡಿ, ಅದು ದೊಡ್ಡದು. ಆಗ ನಮಗೆ ಅಷ್ಟು ಬಟ್ಟೆ ಎಲ್ಲ ಬಿಟ್ಟರೆ ಏನಾದರೂ ತೋರ ಆಗುವವರಿಗೆ, ನನಗೆ ಅಂತಲ್ಲ, ತೋರ ಆಗುವವರಿಗೆ ಮತ್ತು ಅದು ಸಣ್ಣದಾದರೂ ದೊಡ್ಡದು ಮಾಡಲಿಕ್ಕೆ ಜಾಗ ಇರ್ತದೆ, ಹಾಗೆ ಮಾಡ್ಕೊಳ್ಬೋದು. ಈಗ ಬೇಡದ ಬಟ್ಟೆನ ಕಟ್ ಮಾಡಿ ತೆಗೆಯುವ. ಈಗ ಸೈಡೆಲ್ಲ ಕಟ್ ಮಾಡಿ ತೆಗೆದು ಕ್ಲೀನ್ ಮಾಡಿದರೆ ಆಯ್ತದು. ಹಾಗೆ ಕ್ಲೀನ್ ಮಾಡಬೇಕು. ಮತ್ತು ಈಗ ಇನ್ನೊಂದು ಸೈಡ್ ಹೊಲಿದಾಯ್ತಿದೆಯಲ್ಲ, ಅದನ್ನು ಕೂಡ ನಾವು ಬಟನ್ ಈಚೆ ಸೈಡ್ ಹೊಲಿಗೆ ಹಾಕಿದ್ದೇನಲ್ಲ, ಬಟನ್ ಹಾಕಿ ಅದೇ ರೀತಿ ಈಚೆ ಸೈಡ್ ಹೊಲಿಗೆ ಹಾಕಬೇಕು. ನೋಡಿ, ಅದು ಹಾಕಿ ಬಟನ್ ಹಾಕಿ ನಿಮಗೆ ತೋರಿಸ್ತೇನೆ. ನೋಡಿ, ಬಟನ್ ಎಲ್ಲ ಹಾಕಿ ಆಯಿತು, ತುಂಬ ಚೆನ್ನಾಗಿ ಆಗಿದೆ. ಆದರೆ ನಾನು ಹಾಕಿ ನೋಡಿದೆ, ಕರೆಕ್ಟ್ ಆಗಿದೆ. ಇನ್ನೊಂದು ಸಲ ವೀಡಿಯೋ ಮಾಡುವಾಗ ನಿಮಗೆ ಹಾಕಿ ತೋರಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.